ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಸಿಎಂ ಮಾಧ್ಯಮ ಸಲಹೆಗಾರ ದಿನೇಶ್ ಅಮೀನ್ಮಟ್ಟು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಕುದ್ರೋಳಿ ಕ್ಷೇತ್ರಕ್ಕೆ ಪ್ರಭಾಕರ್ ಭಟ್ ಕಾಲಿಟ್ಟಿದ್ದೇ ಅಪಚಾರವಾಗಿದೆ. ಇಂಥ ವ್ಯಕ್ತಿಗಳು ಪೂಜಾರಿ ಅವರ ಜೊತೆಗೆ ಗುರುತಿಸಿಕೊಳ್ಳಬಾರದಿತ್ತು. ನಾವು ಯಾರ ಜೊತೆ ಸೇರಬೇಕು ಅನ್ನುವುದನ್ನು ಯೋಚಿಸಬೇಕು ಅಂತ ಹೇಳಿದರು. ನಮ್ಮ ನಾಯಕರು ಕಲ್ಲಡ್ಕ ಪ್ರಭಾಕರ್ ಭಟ್ರ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಎಲ್ಲಾದರೂ ಒಂದು ತಟ್ಟಬೇಕಲ್ಲ. ನಮ್ಮ ಸಮುದಾಯದ ಹುಡುಗರು ಸಾಯ್ತಾ ಇದ್ದಾರೆ. ಅದಕ್ಕೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಒಬ್ಬ ವ್ಯಕ್ತಿ ಕಾರಣ. ಆ ವ್ಯಕ್ತಿಯ ನಾನು ಮುಖ ನೋಡುದಿಲ್ಲ ಅಂತ ಹೇಳ್ಬೇಕಲ್ಲ. ಆ ಮನುಷ್ಯನ ಜೊತೆ ಕೈ ಜೋಡಿಸ್ತಾರೆ. ಆ ಮನುಷ್ಯನನ್ನು ಪಕ್ಕದಲ್ಲಿ ಕೂತ್ಕೊಂಡು ಕಣ್ಣೀರು ಸುರಿಸ್ತಾರೆ. ನಮ್ಮ ಸಮುದಾಯದ ಯುವಕರು ಸತ್ತಾಗ ಕಣ್ಣೀರು ಎಲ್ಲಿ ಬತ್ತಿ ಹೋಗಿದೆ ಇವರಿಗೆ? ಈ ಪ್ರಶ್ನೆಯನ್ನ ಕೇಳಬೇಕು. ಸುಮ್ಮನೆ ಕಟ್ಟುಕತೆಗಳನ್ನು ಕಟ್ಟೋ ವೇದಿಕೆಯಲ್ಲಿ ಆಡುವುದಲ್ಲ. ಜನ ಯುವಕರು ನಮ್ಮ 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 ಭರವಸೆಯ ಬೆಳಕುಗಳು ಹುಡುಗರು. ಇದೇ ವೇಳೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ದೇವರನ್ನ ಮುಂದಿಟ್ಟು ಮತ ಕೇಳಲು ಬಂದರೆ ಒದ್ದೋಡಿಸಿ, ಧರ್ಮ ದೇವರ ಹೆಸರಿನಲ್ಲಿ ಚುನಾವಣೆಗೆ ಬರುವುದು ಎಷ್ಟು ಸರಿ ಎಂದು ಅವರು ಹೇಳಿದರು. ಈ ವೇಳೆ ಮೇಯರ್ ಕವಿತಾ ಸನಿಲ್, ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.